ವೆನ್ಲಾಕ್ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳು ನೀರಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ನಿನ್ನೆ ಸಂಜೆಯಿಂದ ನೀರು ಪೂರೈಕೆ ಕಡಿತಗೊಂಡಿದ್ದು ನೂರಾರು ರೋಗಿಗಳು ನೀರಿಲ್ಲದೆ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಡಯಾಲಿಸಿಸ್ ವ್ಯವಸ್ಥೆ ಕೂಡ ನೀರಿಲ್ಲದೆ ಸ್ತಬ್ಧಗೊಂಡಿದೆ. ನೀರು ಪೂರೈಕೆಗೆ ಯಾವುದೇ ರೀತಿಯ ಪರ್ಯಾಯ ವ್ಯವಸ್ಥೆ ಆಸ್ಪತ್ರೆ ಆಡಳಿತ ಮಂಡಳಿ ಮಾಡಿಲ್ಲ ಎಂದು ತಿಳಿದು ಬಂದಿದೆ. ಇನ್ನು ಈ ಬಗ್ಗೆ ಪ್ರಶ್ನಿಸಿದರೆ ಆಡಳಿತಾಧಿಕಾರಿಗೆ ದೂರು ನೀಡಿದ್ದೇವೆ ಎಂದು ಸಿಬ್ಬಂದಿಗಳು ತಿಳಿಸಿದ್ದಾರೆ. ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಈಗಾಗಲೇ ನೀರು ಇಲ್ಲದೆ ಇರುವಂತಹ ಪರಿಸ್ಥಿತಿ ಎದುರಾಗಿದೆ. ಈಗಾಗಲೇ ನಿನ್ನೆ ಸಂಜೆಯಿಂದ ನೀರು ಪೂರೈಕೆ ಕಡಿತಗೊಂಡಿದ್ದು ನೂರಾರು ರೋಗಿಗಳು ನೀರಿಲ್ಲದೆ ಸಂಕಷ್ಟಕ್ಕೆ ಈಡಾಗಿರುವಂತಹ ಒಂದು ಘಟನೆ ನಡೆದಿದೆ. ಇನ್ನು ಡಯಾಲಿಸಿಸ್ ವ್ಯವಸ್ಥೆ ಕೂಡ ನೀರಿಲ್ಲದೆ ಸ್ತಬ್ಧಗೊಂಡಿದೆ. ನೀರು ಪೂರೈಕೆಗೆ ಯಾವುದೇ ರೀತಿಯ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಆಸ್ಪತ್ರೆಯ ಆಡಳಿತ ಮಂಡಳಿ ಮಾಡಿಲ್ಲ ಎಂದು ತಿಳಿದು ಬಂದಿದೆ. ಇನ್ನು ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಆಡಳಿತಾಧಿಕಾರಿಗೆ ದೂರು ನೀಡಿದ್ದೇವೆ ಅನ್ನುವಂತಹ ಮಾತು ಸಿಬ್ಬಂದಿಗಳಿಂದ ಬರುತ್ತೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ಸಾಮಾಜಿಕ ನಾಗರಿಕ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರಾಗಿರುವಂತಹ ಹನುಮಂತ್ ಕಾಮತ್ ಅವರು. ಸರ್ ಹೇಳಿ, ಈಗಾಗಲೇ ಏನು ವೆನ್ಲಾಕ್ ಆಸ್ಪತ್ರೆಯಲ್ಲಿ ನೀರಿಲ್ಲ ಅನ್ನುವಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಏನು, ಯಾಕೆ ನೀರಿನ ವ್ಯವಸ್ಥೆ ಮಾಡಿಲ್ಲ, ಏನಾಗಿದೆ, ನೋಡಿ ಏನ್ ಸಮಸ್ಯೆ? ಎಡಿಬಿ ಸಾಲ ಯೋಜನೆಯಲ್ಲಿ ಒಂದು 200 ಚಿಲ್ಲರೆ ಕೋಟಿ ರೂಪಾಯಿಯಲ್ಲಿ 2026 ಜನಸಂಖ್ಯೆಗೆ ಅನುಗುಣವಾಗಿ 24x7 ನೀರಿನ ವ್ಯವಸ್ಥೆ ಆಗಿದೆ. ಅದು ಖಾಲಿ ಕಡತದಲ್ಲಿ ಇರುವಂತದ್ದು, ಎಲ್ಲೂ ಕೂಡ ಕಾರ್ಯಗತ ಆಗಲಿಲ್ಲ. ಮಂಗಳೂರಿನ ಯಾವುದೇ ಒಂದು ಪ್ರದೇಶದಲ್ಲಿ ಕೂಡ 24 ಗಂಟೆ ನೀರು ಬರುವಂತ ಒಂದು ರಸ್ತೆ ಕೂಡ ಇಲ್ಲ. ಕೆಲವು ಕಡೆ ಆರ್ಟ್ ಆಫ್ ದ ಸಿಟಿಗಳಲ್ಲೂ ಕೂಡ 48 ಗಂಟೆ 2 ದಿವಸದಲ್ಲಿ 4 ಗಂಟೆ ಬಂದ್ರೆ ದೊಡ್ಡದು. ಆದ್ರೆ ಇಲ್ಲಿ ಈಗ ವಿಷಯ ಅಂತ ಹೇಳಿದ್ರೆ ನೋಡಿ, ಒಂದು ಬಡವರ ಒಂದು ಆಸ್ಪತ್ರೆಯಲ್ಲಿ ಅವರಿಗೊಂದು ಡಯಾಲಿಸಿಸ್ಗೆ ಇಲ್ಲ ಅವರದೊಂದು ಬೆಳಗಿನ ನಿತ್ಯ ಕರ್ಮಗಳನ್ನು ಮುಗಿಸ್ಲಿಕ್ಕೆ ಕೂಡ ನೀರಿನ ವ್ಯವಸ್ಥೆ ಇಲ್ಲ ಹೇಳಿದ್ರೆ ಅವರು ಎಲ್ಲಿ ಹೋಗುದು ಹೇಳುವಂತದ್ದು. ನೂರಾರು ಜನ ಅಲ್ಲಿ ಅಡ್ಮಿಟ್ ಆಗಿರುವಾಗ ಅವರಿಗೊಂದು ನೀರಿನ ವ್ಯವಸ್ಥೆ ಇಲ್ಲ ಹೇಳುವಂತದ್ದು. ಯಾಕೆ ಇಲ್ಲ ಹೇಳಿ, ಯಾಕೆ ಇಲ್ಲ ಹೇಳಿ? ನೀವು ಮಹಾನಗರ ಪಾಲಿಕೆ ಅಧಿಕಾರಿಗಳಲ್ಲಿ ವಿಚಾರಿಸಿದ್ರೆ ಅವರ ಹತ್ರ ಇರುವುದು 2 ರೆಡಿಮೇಡ್ ಉತ್ತರ. 365 ದಿವಸ ಅವರು ಹೇಳುದಂತ ಹೇಳಿದ್ರೆ ತುಂಬೆಯಲ್ಲಿ ಕರೆಂಟ್ ಹೋಯ್ತು, ಇಲ್ಲದಿದ್ರೆ ಬೆಂದೂರಿನಲ್ಲಿ ಕರೆಂಟ್ ಹೋಯ್ತು ಹೇಳಿ. ನೋಡಿ, ನನಗೆ ನೆನಪಿದ್ದ ಪ್ರಕಾರ ನಾಗರಾಜ್ ಶೆಟ್ಟಿ ಅವರು ಉಸ್ತುವಾರಿ ಸಚಿವರಾಗಿರುವಾಗ ಅಲ್ಲಿಗೆ ಒಂದು ಸ್ಪೆಷಲ್ ಲೈನ್ ಕೊಟ್ಟಿದ್ದಾರೆ. ಅದು ಎಂತಾದ್ರೂ ಆ ಕರೆಂಟ್ ಹೋಗದೆ ಇರುವಂತ ಲೈನ್. ಆದ್ರೆ ಈಗ ಯಾಕೆ ಇದಾಯ್ತು ಹೇಳುವಂತದ್ದು. ಇನ್ನೊಂದು ನೋಡಿ, ಒಂದು ವೇಳೆ ನಮ್ಮ ಮಂಗಳೂರಿನವರ ನಸೀಬ್ ಅಂತ ಹೇಳ್ಬೋದು, 3 ದಿವಸದಿಂದ ಒಳ್ಳೆ ನೀರು ಬಂದದ್ರಿಂದ, ಮಳೆ ಬಂದದ್ರಿಂದ ಆಯ್ತು. ಇಲ್ಲದಿದ್ರೆ ಖಂಡಿತವಾಗಿಯೂ ನಮ್ಮದು ಹಾಹಾಕಾರ ಹೇಳ್ತಿತ್ತು. ಇವರು ನೋಡಿ 7 ಮೀಟರ್ ನಿಲ್ಲಿಸ್ತೇವೆ ಹೇಳ್ತಾರೆ. ನಮ್ಮ ಶಾಸಕರಾಗ್ಲಿ, ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ಕಮಿಷನರ್ ಆಗಲಿ, ಇಲ್ಲ ಇಲ್ಲಿಯ ಕಾರ್ಪೊರೇಟರ್ ಯಾರಾದ್ರೂ ಬರಲಿ, ನಾನು ಅವರಿಗೆ ಚಾಲೆಂಜ್ ಆಗ್ತೇನೆ, 7 ಮೀಟರ್ ನೀರು ನಿಲ್ಲಿಸಿದ್ದೀರಾ? ನಿಲ್ಲಿಸ್ಲಿಕ್ಕೆ ಸಾಧ್ಯ ಉಂಟಾ ಹೇಳುವಂಥದ್ದು? ಸಾಧ್ಯವೇ ಇಲ್ಲ. ಯಾಕೆ ಹೇಳಿದ್ರೆ 7 ಮೀಟರ್ ನಿಲ್ಲಿಸಿದಾಗ ಅಲ್ಲಿ ಎಷ್ಟು ಜಾಗ ಮನೆ ಮುಳುಗಡೆ ಆಗ್ತದೆ. ಅವರ ಪರಿಹಾರ ಧನವನ್ನೇ ನಮ್ಮ ಸರ್ಕಾರ ಕೊಡದೇ ಇರುವಾಗ 7 ಮೀಟರ್ ನಿಲ್ಲಿಸುವುದು ಹೇಗೆ? ಇಲ್ಲ ನಿಲ್ಲಿಸುವುದು ಹೇಗೆ ಹೇಳುವಂಥದ್ದು ಸಾಧ್ಯವೇ ಇಲ್ಲ. ಈಗ ಆಸ್ಪತ್ರೆಯಲ್ಲಿ ನೀರಿನ ಸಮಸ್ಯೆ ನಿನ್ನೆಯಿಂದ ಮಾತ್ರ ಕಂಡು ಬಂದಿದ್ದ, ಈ ಹಿಂದೆ ಕೂಡ ಈ ರೀತಿಯ ಸಮಸ್ಯೆಗಳಿತ್ತ ಅಂತ? ಇಲ್ಲ, ಒಮ್ಮೊಮ್ಮೆ ನೋಡಿ ಅಲ್ಲಿ ಹೇಗೆ ಹೇಳಿದ್ರೆ, ಇಲ್ಲಿ ಇವರದು ಸಪ್ಲೈ ಶಾರ್ಟೇಜ್ ಆದ ಕೂಡಲೇ ಅಲ್ಲಿ ಪ್ರಾಬ್ಲಮ್ ಬರ್ತದೆ. ನೋಡಿ ಎಂತ ಹೇಳಿದ್ರೆ, ಲೋ ಲೆವೆಲ್ ಹೈ ಲೆವೆಲ್ ಹೇಳಿ ಉಂಟು. ಇವರು ಅದನ್ನು ಕೊಡುವಾಗ ಒಂದು ವೇಳೆ ಸಮಯದ್ದು ವ್ಯತ್ಯಾಸ ಆದ ಕೂಡಲೇ ವೆನ್ಲಾಕಿಗೆ ನೀರು ಬರುದಿಲ್ಲ. ಇದು ಯಾವಾಗಲೂ ಇನ್ನು ಮಳೆಗಾಲದಲ್ಲೂ ಕೂಡ ಹೀಗೆ ಆಗ್ತದೆ. ಹೀಗೆ ಆದ್ರೆ ಎಷ್ಟು ಮಂದಿಗೆ ಕಷ್ಟ. ಯಾಕೆ ಇದಕ್ಕೆ ಒಂದು ಸರಿಯಾದ ಸಮಗ್ರವಾಗಿ ಒಂದು ಪ್ಲಾನ್ ಮಾಡಿಕೊಂಡು ಈ ಹಾಸ್ಪಿಟಲ್ ಲೇಡಿ ಗೋಸನ್ ಮತ್ತೆ ವೆನ್ಲಾಕಿಗೆ
ನಿರಂತರವಾಗಿ ನೀರು ಸಪ್ಲೈ ಹಾಕುವಂತ ಒಂದು ಲೈನ್ ಯಾಕೆ ಹಾಕಬಾರದು? ಅದೇ ಈಗಾಗಲೇ ಜನಪ್ರತಿನಿಧಿಗಳು ಅಲ್ಲಿ ಭೇಟಿ ಕೊಟ್ಟಿಲ್ವಾ, ಅಥವಾ ಆಡಳಿತಾಧಿಕಾರಿಗಳು ಕೇಳಿದ್ರೆ ಹೇಳ್ತಾರೆ ನಾವು ವ್ಯವಸ್ಥೆ ಮಾಡಿದ್ದೀವಿ ತಿಳಿಸ್ತೀವಿ ಅಂತ ಹೇಳಿ ಹೇಳ್ತಾರೆ. ಹಾಗೆ ಹಿಂದೆ ಕೂಡ ಈ ರೀತಿ ಸಮಸ್ಯೆ ಇತ್ತು, ಯಾಕೆ ಇಲ್ಲಿವರೆಗೆ ಸರಿಯಾದ ಕ್ರಮ ತಗೊಂಡಿಲ್ಲ? ವ್ಯವಸ್ಥೆ ಮಾಡಿದ್ದೇನೆ ಹೇಳಿದ್ರೆ ಬೇರೆ ಏನಲ್ಲ ಮೇಡಮ್, ವ್ಯವಸ್ಥೆ ಹೇಳಿದ್ರೆ ಇವರ ಟ್ಯಾಂಕರ್ ನಲ್ಲಿ ಕಳಿಸಿ ತಾತ್ಕಾಲಿಕವಾಗಿ ವ್ಯವಸ್ಥೆ ಮಾಡುವಂತದ್ದು. ಇದು ಆಗಾಗ ರಿಪೀಟ್ ಆಗ್ತಾ ಇರ್ತದೆ. ಅದಕ್ಕೆ ಒಂದು ಹೇಗೆ ಹೇಳಿದ್ರೆ ಫುಲ್ ಯಾವಾಗಲೂ ತೊಂದರೆ ಬರದಂತ ವ್ಯವಸ್ಥೆ ಆಗ್ಬೇಕು. ನೀರಿಲ್ಲ ಹೇಳಿ DMO ಫೋನ್ ಮಾಡಿದ ಕೂಡ್ಲೆ, ಒಂದು ಟ್ಯಾಂಕರ್ ಕಳಿಸಿದ ಕೂಡ್ಲೆ ತಾತ್ಕಾಲಿಕವಾಗಿ ಆಯ್ತು. ಪರ್ಮನೆಂಟ್ ಸೊಲ್ಯೂಷನ್ ಕೊಡಿ ನೀವು. ಅಲ್ಲಿ ಎಲ್ಲಿ ಹೋಗುದು ಬೆಳಿಗ್ಗೆ? ಓಕೆ ಸರ್, ಧನ್ಯವಾದ ನಮ್ಮ ಕುಡ್ಲ 24x7 ಜೊತೆ ಮಾತಾಡೋದಕ್ಕಾಗಿ.